ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಗೋಕಳ್ಳತನ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು ಸರ್ಕಾರ ಜಾರಿಗೆ ತಂದಿರುವ ಗೋಹತ್ಯೆ ನಿಷೇಧ ಕಾಯ್ದೆ ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಎಂದು ಶಾಸಕ ಯುಟಿ ಖಾದರ್ ಅವರು ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿಕ್ಕಮಗಳೂರಿನಲ್ಲಿ ಗೋಕಳ್ಳತನ ತಡೆಯುವಲ್ಲಿ ವಿಫಲರಾದ ಗೃಹ ಸಚಿವರು ಸಾರ್ವಜನಿಕವಾಗಿ ಪೊಲೀಸರನ್ನ ಬೈದು ಏನು ಪ್ರಯೋಜನ? ಪೊಲೀಸರ ನೈತಿಕತೆ ಕುಸಿಯುವಂತೆ ಮಾತನಾಡಿದರೆ ಬಿಟ್ಟಿ ಪ್ರಚಾರ ಸಿಗುವುದು ಮಾತ್ರ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಗೋಕಳ್ಳತನ ಪ್ರಕರಣಗಳು ಹೆಚ್ಚಾಗಲು ಬಿಜೆಪಿ ಸರ್ಕಾರದ ವೈಫಲ್ಯವೇ ಕಾರಣವಾಗಿದೆ. ತನ್ನ ವೈಫಲ್ಯವನ್ನ ಮರೆಮಾಚಲು ಪೊಲೀಸರ ಮೇಲೆ ಗೂಬೆ ಕೂರಿಸಲಾಗುತ್ತಿದೆ. ರಾಜ್ಯದಲ್ಲಿ 14 ಬೀಫ್ ರಫ್ತು ಘಟಕಗಳು ಕಾರ್ಯಾಚರಿಸುತ್ತಿವೆ. ಇದನ್ನ ಯಾಕೆ ಮುಚ್ಚಿಸಿಲ್ಲ? ಗೋಕಳ್ಳತನ ಪ್ರಕರಣಗಳನ್ನು ನಿಲ್ಲಿಸಲು ಯಾಕೆ ಸಾಧ್ಯವಾಗಿಲ್ಲ? ಹಾಗಾದ್ರೆ ಗೋಹತ್ಯೆ ನಿಷೇಧ ಕಾಯ್ದೆ ಎಂಬುದು ಸರ್ಕಾರದ ಕೇವಲ ನಾಟಕವೇ ಎಂತವರು ಪ್ರಶ್ನಿಸಿದ್ರು. ಸರ್ಕಾರ ಬಂದ ನಂತರ ಎಲ್ಲಾ ತರ ಕಳ್ಳತನ ಇವತ್ತು ಜಾಸ್ತಿ ಆಗುವಂತ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲಿ ಗೋಕಳ್ಳತನ ಕೂಡ ಇವತ್ತು ಆಗ್ತದೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಅವರೇ ಕೂಡ ಹೇಳಿದ್ದಾರೆ. ಮತ್ತೆ ಅವರ ಜವಾಬ್ದಾರಿಯನ್ನು ಅವರು ಪೊಲೀಸ್ ಅಧಿಕಾರಿ ಮೇಲೆ ಬೈಗುವ ಮುಖಾಂತರ ಅವರು ತಲೆ ತಪ್ಪಿಸುವ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ MLA ಇದ್ದರೆ ಕಾಂಗ್ರೆಸ್ ಬೆಂಬಲ ಪಡ್ಕೊಂಡು ಹೌದಾ? ಈಗ ಯಾಕೆ ಒಪ್ಪುವುದಿಲ್ಲ? ಇವರು ತಂದಂತ ಕಾನೂನು ಏನಾಯ್ತು? ಇವರು ರಾಜ್ಯದಲ್ಲಿ 14 ಫ್ಯಾಕ್ಟರಿ ಬೀಫ್ ಎಕ್ಸ್ಪೋರ್ಟ್ಗೆ ಇಲ್ಲಿ ಇಟ್ಟು ಮತ್ತೆ ಗೋಕಳ್ಳತನ ಮನೆ ಅಲ್ಲಿ ಕೆಲಸ ಮತ್ತೇನು ಮಾಡ್ತಾರೆ? ಯಾಕೆ ಅದನ್ನು ಬಂದ್ ಮಾಡೋದಿಲ್ಲ? ಇವರು ಎಕ್ಸ್ಪೋರ್ಟ್ ಕಂಪನಿನ ಯಾಕೆ ಬಂದ್ ಮಾಡೋದಿಲ್ಲ? ನಮ್ಮ ರಾಜ್ಯದಲ್ಲೇ ಇದೆ, ಗೋವಾ ಮತ್ತು ಬೆಲ್ಗಮ ಬಾಗಲಕೋಟ್ ಪ್ರದೇಶದಲ್ಲಿ ಮೋರ್ ದನ್ 10 to 12. ನಿಜವಾದ ವಿಚಾರ ಇದ್ರೆ ಹೋಮ್ ಮಿನಿಸ್ಟರ್ ಬಂದ್ ಮಾಡಿ, ಚೀಫ್ ಮಿನಿಸ್ಟರ್ ಬಂದ್ ಮಾಡಲಿಲ್ಲ. ಅದು ಗೋವಾದ ಚೀಫ್ ಮಿನಿಸ್ಟರ್ ಇರ್ತಾರೆ, ನಮ್ಗೆ ದಿವಸಕ್ಕೆ ಇಷ್ಟು ಟನ್ ಬರ್ತಂತಿಲ್ಲ, ಎಲ್ಲಿಂದ ಬರೋದಕ್ಕಾಗ್ತದೆ? ಯಾಕೆಂತ ಹೇಳಿದ್ರೆ ಆಗ್ತದೆ ಅಂತ ಹೇಳಿದ್ರೆ ದೇಶದಲ್ಲಿ ಸಮರ್ಪಕವಾದ ಕಾನೂನು ತರದೆ ಬರೀ ರಾಜ್ಯಕ್ಕೆ ಉದ್ದೇಶ ತಂದದ್ದೇ ಇದೆಲ್ಲ ಕೂಡ ಸಮಸ್ಯೆ. ಕೇರಳದಲ್ಲಿ ಇಲ್ಲ, ಗೋವಾದಲ್ಲಿ ಇಲ್ಲ, ನಾಟಕವ ಇದನ್ನು ಹಿಡ್ಕೊಂಡು ಅಧಿಕಾರಕ್ಕೆ ಬರುವ ಮುಂಚೆ ಸರಿ ಅಧಿಕಾರಕ್ಕೆ ಬೇಕಾಗಿ ಇಲ್ಲಿ ನಾಟಕ ಅಂತ ಹೇಳಿದ್ರು. ಬಂದ ನಂತರ ಜನರ ಕೆಲಸ ಮಾಡಿ ಮಾತ್ರ ಅದು ಬಿಟ್ಟು ಮತ್ತೆ ಅಧಿಕಾರಕ್ಕೆ ಬಂದರೂ ಕೂಡ ಈ ರೀತಿಯ ನಾಟಕ ಯಾಕೆ ನಿಮ್ದು? ಆದ ಕಾರಣ ಜನರ ಇವತ್ತು ಸಮಾಜ ಸಮಸ್ಯೆಗಳ ಮತ್ತು ವಿಚಾರಗಳನ್ನು ಸರ್ಕಾರ ಜವಾಬ್ದಾರಿ ವಹಿಸಿಕೊಳ್ಬೇಕು. ಅಧಿಕಾರಿಗಳಿಗೆ ಬೈಗುವ ಮುಖಾಂತರ ಅವರ ಮೊರಾಲಿಟಿಯನ್ನು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ತಪ್ಪಿಸ್ತಾರೆ ಸಸ್ಪೆಂಡ್ ಮಾಡಿ ತಕ್ಷಣ, ಇವನು ತಪ್ಪು ಮಾಡಿದಾನೆ ಅಂತೇಳಿ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ಸಂತೋಷ್ ಕುಮಾರ್ ಶೆಟ್ಟಿ, ಟಿಕೆ ಸುಧೀರ್, ಲಾರೆನ್ ಡಿಸೋಸಾ, ನಸೀರ್ ಬಚಾಲ್ ಉಪಸ್ಥಿತರಿದ್ದರು. Kanchana Hyundai NH75 Padil Mangalore. Phone number 08242430 Mobile 9900144113. Near Durgamba Temple, Tadambail, Surathkal. Phone number 6366933715. Opposite Saint Philomena High School, Darpe, Puttur. Mobile 9740873450.